ಬೆಂಗಳೂರು ಕಂಬಳದ ಹೈಲೈಟ್ ಈ ಕೋಣ. ಈಗ ನೀವು ಈ ಕೋಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಯಿ ಶೀತಲ ಅಗರಿಯ ಈ ಕೋಣ ಬೆಂಗಳೂರು ಕಂಬಳದ ಹೈಲೈಟ್. ಅದು ಪ್ರಮುಖವಾಗಿ ನೋಡ್ತಾ ಇದ್ದೀರಿ ಕಾಜ. ಯಾಕೆ ಕಾಜ ಅನ್ನುವಂಥ ಹೆಸರು ಬಂತು? ಈತನ ಕಣ್ಣು ಬಹಳ ವಿಶೇಷತೆ. ಇದು ಕಂಬಳ ಕ್ಷೇತ್ರದಲ್ಲಿ ಒಂದೇ ಒಂದು ಕೋಣ ಇರುವಂಥದ್ದು. ಈ ರೀತಿಯ ಕಣ್ಣನ್ನು ಹೊಂದಿರುವಂತಹ ಕೋಣ ಇರುವಂಥದ್ದು ಕಂಬಳ ಕ್ಷೇತ್ರದಲ್ಲಿ ಸದ್ಯಕ್ಕೆ ಒಂದೇ. ಬಹಳಷ್ಟು ಕೋಣಗಳು ವಿಭಿನ್ನವಾದಂತಹ ದೇಹದಾಢ್ಯವನ್ನು ಹೊಂದಿವೆ, ಅದರ ಜೊತೆಗೆ ವಿಭಿನ್ನವಾದಂತಹ ವಿಚಾರಗಳನ್ನು ಹೊಂದಿವೆ. ಆದರೆ ಇಂತಹದೊಂದು ಕೋಣ ಹೊಂದಿರೋದು ಇದೊಂದೇ. ಈಗ ನಮ್ಮ ಜೊತೆಗೆ ಇರುವಂಥವರು ಶ್ರೀಧರ ಪೂಜಾರಿ ಕುಪ್ಪೆ ಪದವಿ ಇವರು. ಜೊತೆಗೆ ಇಲ್ಲಿಗೊಬ್ಬರು ಸ್ಟಾರ್ ಬಂದಿದ್ದಾರೆ, ಪ್ರೋ ಕಬಡ್ಡಿಯ ಆಟಗಾರ ಪ್ರಶಾಂತ್ ರಾಯ್ ಕೈಕಾರ. ಪ್ರೋ ಕಬಡ್ಡಿಯಲ್ಲಿ ಹಲವಾರು ತಂಡಗಳನ್ನು ಮುನ್ನಡೆಸಿ ಹಲವಾರು ತಂಡಗಳಲ್ಲಿ ತನ್ನ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿದಂತಹ ಆಟಗಾರ ಪ್ರಶಾಂತ್ ರಾಯ್ ಕೈಕಾರ. ಅವರು ಕಾಜನನ್ನು ನೋಡಲಿಕ್ಕೆ ಬಂದಿದ್ದಾರೆ. ಪ್ರಶಾಂತ್, ಕಾಜ ನೀವು ಇಲ್ಲಿ ನೋಡಲಿಕ್ಕೆ ಅಂತ ಬಂದಿರಿ, ಏನು ಹೇಳ್ತೀರಿ? ಇದ್ರ ಕಾಜಂದು ಒಂದು ಸ್ಪೆಷಲ್ ಅಂದರೆ ಕಣ್ಣು, ಅದಕ್ಕೆ ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅದನ್ನ ನೋಡೋಕೆ ಬಂದಿದ್ದೀನಿ ನಾನು. ಅದಕ್ಕೆ ನೋಡೋಕ್ಕೆ ಬಂದಿದ್ದೀರಿ, ಫೋಟೋ ಎಲ್ಲ ತೆಗೆಸ್ಕೊಂತಿದ್ದೀರಿ? ಖಂಡಿತ. ಓಕೆ, ಹೇಗಾಗ್ತಾ ಇದೆ ಪ್ರಶಾಂತ್ ಬೆಂಗಳೂರಿನ ಕಂಬಳ? ತುಂಬ ಒಂದು ಸಂತೋಷದ ವಿಷಯ. ಯಾಕಂದರೆ ನಮ್ಮ ತುಳುನಾಡಿನ ಜನಪದ ಕ್ರೀಡೆ, ಸಾಹಸ ಕ್ರೀಡೆ ಕಂಬಳವನ್ನು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಬಿಟ್ಬಿಟ್ಟು ಬೇರೆ ಒಂದು ಜಿಲ್ಲೆಯಲ್ಲಿ ಮಾಡೋದಂದರೆ ಬೆಂಗಳೂರಲ್ಲಿ ಪ್ರಥಮವಾಗಿ ಮಾಡಿದ್ದಾರೆ. ಅಶೋಕ್ ರೈ ಮತ್ತು ಪ್ರಕಾಶ್ ಶೆಟ್ಟಿ ಅವರ ಮುತಾಲಿಕೆಯಲ್ಲಿ ಮುತುವರ್ಜಿಯಲ್ಲಿ ನಡೆದಂಥ ಬೆಂಗಳೂರು ಕಂಬಳ ತುಂಬ ಜನರ ಸಪೋರ್ಟು. ನಿನ್ನೆ ಅಂತೂ ತುಂಬ ಕ್ರೌಡ್ ಸೇರಿದ್ರು. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಅದಕ್ಕೆ ಜನ ಬಂದು ಕಂಬಳ ನೋಡುವಂಥ ಒಂದು ವ್ಯವಸ್ಥೆಯನ್ನು ಅಶೋಕ್ ರೈ ಅವರ ನೇತೃತ್ವದಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಾವು ಕೂಡ ಊರಲ್ಲಿದ್ದಾಗ ಕಂಬಳಕ್ಕೆ ಹೋಗುವಂಥ ಕಂಬಳವನ್ನು ವೀಕ್ಷಣೆ ಮಾಡುವಂಥ ಒಂದು ಇದರಲ್ಲಿ ಭಾಗವಹಿಸ್ತಿದ್ವಿ. ಇದು ಬೆಂಗಳೂರಿಗೆ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. ಶ್ರೀಧರಣ್ಣ, ಕುಪ್ಪೆ ಪದವು ಕಂಬಳದ ಈ ಕಾಜನ ವಿಶೇಷತೆಯನ್ನು ಹೇಳಿ. ಕಾಜ ಆ ಕಣ್ಣು, ಆ ವಿಶೇಷತೆ ಆಯಬಂಡ ಆರು ಪರಟು ದೆತೊಂದಲ ಆರ್ನ ರಾಯ್ದ ಪುದಾರ್ ಕಣದ ನೇರು ಅವು ಬಕ್ಕ ಇತ್ತಲ್ಲ ಆಕಲಿಗೆ ಇಲ್ಲಡೆಗೆಲ್ಲ ಇದ್ದ ಬಕ್ಕ ಆಕಲಿಗೆ ಬಾರಿ ಮಲ್ಲ ಮೋಕೆ ಆಡ ಕಾಜಾಡ ಅಂಚ ಕಾಜ ಕೊಂಚ ಇನೇ ಮಲ್ಪಕಂದು ಮಾತ್ರ ಪನ್ಪುಣ ತಂದೆ ಕಾಜಿ ಏಪ ಮುಟ್ಟಲ್ಲ ಬೋರ್ಡು ಕಾಜ ಪಂಡ ಅವನಿ ನಮ್ಮಲ್ಲೇ ಕೊಡು ಹಿಂದೂ ಸಂಪ್ರದಾಯದಲ್ಲಿ ಕೊಡು ಸಾರಾಡು ಒಂಜಿ ಆ ರೀತಿ. ನಾನೊಂಜಿ ಇನ್ನೊಂದು ಏನಾಗಿತ್ತು ಅಂತಂದರೆ, ಕಂಬಳದಲ್ಲಿ ಮೊನ್ನೆ 23ನೇ ತಾರೀಕಿಗೆ ಉಪ್ಪಿನಂಗಡಿಯಿಂದ ಬೆಂಗಳೂರು ತನಕ ಎಲ್ಲ ಕೋಣಗಳು ಬಂದಿತ್ತು, ಆದರೆ ಕಾಜ ಬಂದಿರಲಿಲ್ಲ. ಇಲ್ಲಿ ಒಂದು ಮೈನಸ್ ಅಂತ ಅಗರಿ ಅವರಿಗೆ ಅನಿಸಿತ್ತು, ರಾಯಿ ಶೀತಲದವರಿಗೆ ಕಾಜ ಇಲ್ಲ ಅಂತ. ಏಕಾಏಕಿ ಮರು ದಿವಸ ಕಾಜನನ್ನು ಕರ್ಕೊಂಡು ಬಂದರು ಅಲ್ವಾ? ಹೌದು ಮರು ದಿವಸ ನಾನೇ ಹೋಗಿ ಅಲ್ಲಿ ಕರೆಕೊಂಡು ಬಂದದ್ದು. ನೀವೇ ಕರ್ಕೊಂಡು? ಅವ್ರು ನನಗೆ ಫೋನ್ ಮಾಡಿದರು, ನೀವು ಕಾಜ ಹೋಗ್ತಾನೆ, ನೀವು ಬರಬೇಕಂತ. ಹಾಗೆ ಬಂದು ಬಂದಿರ್ಲಿಲ್ಲ. ಇಲ್ಲ ಬೇಡ ಅಂತ ಇಲ್ಲಿ ಫೋನ್ ಬಂದ ನಂತರ ಅವರು ಮಾಡಿದರು, ಅದು ಹೋಗ್ಲಿಕ್ಕೆ ಬೇಕಂತ ಅವರು ನನಗೆ ಫೋನ್ ಮಾಡಿದ್ದಾರೆ, ಹೋಗು ಅಂತ ಹೇಳ್ತಾರೆ. ಇನ್ನೊಮ್ಮೆ ನಿಮಗೆ ತೋರಿಸ್ತಾ ಇದೀವಿ ಆ ಕಣ್ಣನ್ನು. ಯಾಕಂತಂದ್ರೆ ಇದು ಸ್ಪೆಷಾಲಿಟಿ ಕೋಣದ್ದು. ಇಂತಹ ಕೋಣ ಇದೀಗ ಬೆಂಗಳೂರಿನಲ್ಲಿ ಇರುವಂತಹ 180 ಜೋಡಿ ಕೋಣಗಳಲ್ಲಿಯೂ ಕೂಡ ಇಲ್ಲ. ಇದು ವಿಶೇಷವಾದಂಥ ಕೋಣ ಕಾಜ ಅಂತ ಹೇಳಿದ್ರೆ ಕಣ್ಣಿನ ಸುತ್ತ ಇರುವಂತಹ ಬಿಳಿ ಮತ್ತು ಆ ಕಣ್ಣಿನ ಸುತ್ತ ಇರುವಂತಹ ಕಾಜಿ ಅಂತ ಹೇಳುವಂಥದ್ದನ್ನ ಬಳೆ ಅಂತ ಕರೀತಾರೆ. ಆ ಬಳೆಯ ರೂಪದಲ್ಲಿರುವಂತಹ ಕಣ್ಣು ಅನ್ನುವಂಥ ಕಾರಣಕ್ಕೋಸ್ಕರ ಕಾಜ ಅಂತ ಕರೀತಾರೆ ಅಂತ ಪ್ರತೀತಿ. ಜೊತೆಗೆ ಈತ ಇಲ್ಲದೆ ಇದೊಂದು ಹೈಲೈಟ್ ಆಗೋದಿಲ್ಲ ಕಂಬಳ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಆತನನ್ನು ಮರು ದಿವಸ ಊರಿನಿಂದ ಕರ್ಕೊಂಡು ಬಂದಿದ್ದಾರೆ. ಇದು ಬೆಂಗಳೂರಿನ ಕಂಬಳದ ಹೈಲೈಟ್ ಕೋಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಾಜನ ಸಾಧನೆ, ಕಾಜನ ಹಿರಿಮೆ, ಕಾಜನಿಂದಾಗಿ ರಾಯಿ ಶೀತಲ ದೊಡ್ಡದೊಂದು ಹೆಸರನ್ನು ಕೂಡ ಮಾಡಿದೆ. ಇನ್ನಷ್ಟು ಹೆಸರನ್ನು ಮಾಡಲಿ ರಾಯಿ ಶೀತಲದ ಕಾಜ ಮತ್ತಷ್ಟು ಮೆಡಲ್ಗಳನ್ನು ಗೆಲ್ಲುವಂತಹ ಕಿಂಗ್ ಕಾಜನಾಗಲಿ ಅನ್ನುವಂತಹ ಹಾರೈಕೆಗಳೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂಜು ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಂಗಳೂರು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ